ನಮ್ಮ ಜಾಗರಣ ಕಾರ್ಯಕರ್ತರಿಗೆ ಒಂದು ತಿಂಗಳಿಂದ ಒಂದು ಮಾಹಿತಿ ಬರ್ತಾಯಿತ್ತು. ಕಾರ್ಕಳ ನಕ್ಕರೆ ಪ್ರದೇಶದಲ್ಲಿ ಹಿಂದೂಗಳನ್ನು ಮತಾಂತರ ಮಾಡಿ ನೀರಲ್ಲಿ ಮುಳುಗಿಸಿ ಒಂದು ಫೋಟೋ ಎಲ್ಲ ವೈರಲ್ ಆಗಿತ್ತು. ಅದರ ಬಗ್ಗೆ ನಾವು ಜಾಗರಣ ಕಾರ್ಯಕರ್ತರು ಸುಮಾರು 1-2 ತಿಂಗಳಿಂದ ಇದರ ಹಿಂದೆ ಬಿದ್ದಿದ್ದೆವು. ನಿನ್ನೆ ನಮಗೆ ಖಚಿತ ಮಾಹಿತಿ ಸಿಕ್ಕಿತು, ಹೀಗೆ ಅಲ್ಲಿ ಕರ್ಕೊಂಡು ಬರ್ತಿದ್ದಾರೆ ಆ ಪಾಯಿಂಟಿಗೆ ಅಂತ. ನಾವು ಬೆಳಗ್ಗೆಯಿಂದ ಅಲ್ಲಿ ಕಾಯ್ತಿದ್ದೆವು. ಸುಮಾರು 60 ಜನ ಎಲ್ಲ ಹಿಂದೂ ಮಹಿಳೆಯರೇ, ಪುರುಷರಿಬ್ಬರು ಮಾತ್ರ. 60 ಜನ ಹಿಂದೂ ಮಹಿಳೆಯರು ಸಣ್ಣ ಮಕ್ಕಳನ್ನು, ಮುದುಕಿಯರನ್ನು, ಮದುವೆ ಆಧಾರವನ್ನು, ಗರ್ಭಿಣಿ ಮಹಿಳೆಯರನ್ನು ಅಲ್ಲಿ ತಂದು ಒಂದು ಕೋಣೆಯಲ್ಲಿ, ಸಣ್ಣ ಕೋಣೆಯಲ್ಲಿ ಕೂಡಿ ಹಾಕಿದರು. ನಾವಲ್ಲಿ ಸುಮಾರು 1-2 ಗಂಟೆಗಳ ಕಾಲ ಹಿಂದುಗಡೆ ಹೋಗಿ ಕೂತ್ಕೊಂಡು ನೋಡ್ತಿದ್ದೆವು. ನಾವು ಇಬ್ಬರು ಕಾರ್ಯಕರ್ತರು ಅಲ್ಲಿ ಹೇಳ್ತಿದ್ದಾರೆ, ನಿಮ್ಮ ಹಿಂದೂ ಧರ್ಮದಲ್ಲಿ ಏನಿದೆ ಏನಿಲ್ಲ, ಅಲ್ಲಿ ಎಲ್ಲ ಬೋಗಸ್. ನಮ್ಮ ಯೇಸುನಲ್ಲಿ ಬನ್ನಿ, ನಿಮ್ಮ ರೋಗ ಗುಣ ಆಗ್ತದೆ, ಕೊರೋನಾ ಹೋಗ್ತದೆ, ನಿಮಗೆ ಬೈಕ್ ಬರ್ತದೆ, ಆಸ್ತಿ ಬರ್ತದೆ, ಏನೆಲ್ಲ ಹೇಳ್ತಿದ್ದಾರೆ. ಹೇಳ್ತಾ ನಮ್ಮ ಹಿಂದೂ ಧರ್ಮವನ್ನು ಅಲ್ಲಿ ಅವಹೇಳನ ಮಾಡ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಇರುವ ಸಣ್ಣ ಮಕ್ಕಳಿಗೆ ಬ್ರೈನ್ ವಾಶ್ ಮಾಡಿ ಅವರ ಬಾಯಿಂದ ಹೇಳಿಸ್ತಿದ್ದಾರೆ. ನಿಮ್ಮ ದೇವರು ಯಾರು? ಕೃಷ್ಣ ಅಲ್ಲ, ಗೌರಿ ಅಲ್ಲ, ಗಣೇಶ ಅಲ್ಲ, ನಿಮ್ಮ ದೇವರು ಯೇಸು ಅಂತ ಅವರ ಬಾಯಿಂದ ಹೇಳಿಸ್ತಾರೆ. ಅದು ಸಹ ಇವತ್ತು ನಮ್ಮ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ದಿನ, ಚೌತಿ ದಿನ, ಗಣಪತಿ ಹಬ್ಬ ದಿವಸ ಇವತ್ತು. ಆ ದಿವಸವೇ ಹಿಂದೂಗಳನ್ನು ಕರ್ಕೊಂಡು ಬಂದಲ್ಲಿ ಹಿಂದೂಗಳ ಬಾಯಿಂದಲೇ ನಿಮ್ಮ ದೇವರು ಅವರಲ್ಲ ಇವರು ಅಂತ ಹೇಳುವಂಥ, ಅಂದರೆ ಅವರ ಮನಸ್ಥಿತಿ ಹೇಗಿರಬೇಕು? ಹಿಂದೂ ದೇಶದಲ್ಲಿ ಹಿಂದೂಗಳಾಗಿ ನಾವಿಲ್ಲಿ ಇದ್ದೇವೆ, ನಾವು ಯಾರನ್ನು ಇಲ್ಲಿ ತನಕ ಯೇಸುವನ್ನು ಪೂಜಿಸಬೇಡಿ, ಅಲ್ಲನನ್ನು ಪೂಜಿಸಬೇಡಿ ಅಂತ ಹೇಳಿಲ್ಲ. ಅವರವರ ಧರ್ಮ ಅವರವರಿಗೆ ಪವಿತ್ರವೇ. ಆದರೆ ನಮ್ಮ ಧರ್ಮದ ಹುಡುಗಿಯರನ್ನು, ಯಂಗ್ಸರನ್ನು ಆಸೆ ಆಮಿಷ ತೋರಿಸಿ ಸುಳ್ಳು ಹೇಳಿ ಅವರನ್ನು ಕರ್ಕೊಂಡು ಹೋಗಿ ಮತಾಂತರ ಮಾಡ್ತಾ ಇದ್ದಾರೆ. ಇದನ್ನು ಹಿಂದೂ ಜಾಗರಣ ವೇದಿಕೆ ಯಾವಾಗಲೂ ಒಪ್ಪುವುದಿಲ್ಲ. ಇದಕ್ಕೆ ಪೊಲೀಸ್ ಇಲಾಖೆ ಆಗಲಿ, ಸರ್ಕಾರವಾಗಿ, ನಮ್ಮದೇ ಸರ್ಕಾರ ಇದೆ, ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ಮ ಸರ್ಕಾರ ಇದೆ. ನಮಗೆ ನಾಚಿಕೆಗೇಡಿನ ವಿಷಯ ಏನಂದರೆ, ನಮ್ಮ ಸರ್ಕಾರ ಇದ್ದು ನಮಗೆ ಇಲ್ಲಿ ಪ್ರತಿಭಟನೆಯಲ್ಲಿ ದಾಳಿ ಮಾಡುವಂಥ ಒಂದು ದೌರ್ಭಾಗ್ಯ ನಮಗೆ ಬಂದಿದೆ. ಆ ದೌರ್ಭಾಗ್ಯ ಇನ್ನೂ ನಮ್ಮ ರಾಜ್ಯ ಸರ್ಕಾರ ಆಗಲಿ, ಇಲ್ಲಿನ ನಮ್ಮ ಸಚಿವರಾಗಲಿ ಅದನ್ನೊಂದು ನೋಡಿ ಸ್ವಲ್ಪ ಅವ್ರಿಗೆ ಕರುಣೆ ಬಂದು ಇದರ ಬಗ್ಗೆ ಒಂದು ಕಡಖಂಡಿತವಾದ ಏನಾದರೂ ಆ್ಯಕ್ಷನ್ ತಗೊಳ್ಬೇಕಂತ ನಾವಿಲ್ಲಿ ಕೇಳ್ತಿದ್ದೇವೆ. ಅದೇ ರೀತಿ ಹಿಂದೂ ಜಾಗರಣ ವೇದಿಕೆ ಈ ಮತಾಂತರಿಗಳಿಗೆ ಒಂದು ನೇರ